ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಂಚರ ಸ್ಟೋರಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಚರ ಅಂತ ಹೇಳ್ತಾ ಇವತ್ತು ಒಂದು ಹೊಸ ಕಥೆನ ತಗೊಂಬಂದಿದ್ದೀನಿ. ಆ ಕಥೆ ಕೇಳೋಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತೇ ನನ್ನ ಕಥೆನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಒಬ್ಬ ಸಾಧಕಿಯ ಜೀವನ ಹೇಗಿತ್ತು, ಅವಳು ಏನೇನು ಸಾಧನೆ ಮಾಡಿದ್ದಾಳ ಅನ್ನೋದನ್ನ ನಾನು ನಿಮ್ಮೊಂದಿಗೆ ಕಥೆ ಮೂಲಕ ತಿಳಿಸ್ತಿದ್ದೀನಿ. ಬನ್ನಿ ಪ್ರಾರಂಭ ಮಾಡೋಣ. ತುಂಬಾ ಜನ ಸಾಧಕರು ಇದ್ದಾರೆ, ಆದ್ರೆ ನಾನಿವತ್ತು ಆಯ್ಕೆ ಮಾಡಿಕೊಂಡಿರುವ ಸಾಧಕಿಯ ಹೆಸರು ಅರುಣಿಮಾ ಸಿನ್ಹಾ. ಅರುಣಿಮಾ ಒಂದು ದಿನ ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವಳು ಚಿನ್ನಸರ ಹಾಕೊಂಡು ಹೋಗಿರ್ತಾಳೆ. ಹೀಗಾಗಿ ಒಂದು ಕಳ್ಳರ ಗುಂಪು ಆ ಚಿನ್ನಸರ ನೋಡಿ ಹೇಗಾದ್ರೂ ಮಾಡಿ ಅವಳ ಹತ್ರ ಚಿನ್ನಸರ ಕಿತ್ಕೊಳ್ಳೇಬೇಕು ಅಂತ ಅವಳ ಹತ್ರ ಹೋಗಿ ಆ ಚಿನ್ನಸರ ಕಿತ್ಕೊಡೋಕೋಸ್ಕರ ಹೆದರ್ಸ್ತಾರೆ. ಆದ್ರೆ ಅರುಣಿಮಾ ಎದುರ್ಕೊಂಡು ಅವ್ರ ವಿರುದ್ಧ ಹೋರಾಡ್ತಾಳೆ. ಬೋಗಿಯಲ್ಲಿ ಅಷ್ಟು ಜನ ಇದ್ರು ಕೂಡ ಅರುಣಿಮಾ ಒಬ್ರು ಅರುಣಿಮಾ ಸಾಕೆ ಬರ್ಲೇ ಇಲ್ಲ. ಹೀಗೆ ಅರುಣಿಮಾ ಅವ್ರ ವಿರುದ್ಧ ಹೋರಾಡ್ಬೇಕಾದ್ರೆ ಆ ಕಳ್ಳರಿಗೆ ತುಂಬಾನೇ ಕೋಪ ಬಂದು ಅರುಣಿಮಾನ ಟ್ರೈನಿಂದ ಆಚೆ ದಬ್ತಾರೆ. ಇದರಿಂದ ಅವಳ ಕಾಲು ಟ್ರ್ಯಾಕ್ ಅಡಿ ಸಿಕ್ಕಾಕೊಂಡ್ಬಿಡುತ್ತೆ. ಅವಳಷ್ಟೇ ಪ್ರಯತ್ನ ಪಟ್ಟು ತನ್ನ ಕಾಲ ಆ ಟ್ರ್ಯಾಕಿಂದ ತೆಗಿಯೋಕ್ಕಾಗಲೇ ಇಲ್ಲ. ಅವಳು ಜೋರಾಗಿ ಕಿರುಚ್ಕೊಂತಾಳೆ ಸಹ, ಅಯ್ಯೋ ಅಮ್ಮ ಕಾಪಾಡಿ ಅಂತ ಜೋರಾಗಿ ಕಿರುಚ್ಕೊಂತಾಳೆ ಸಹ. ಆದ್ರೆ ರಾತ್ರಿಯಲ್ಲಿ ಯಾರಿಗೂ ಕೇಳಿಸ್ಲೇ ಇಲ್ಲ. ಅವಳ ಕಾಲ್ ಮೇಲೆ ತುಂಬಾನೇ ಟ್ರೈನ್ ಹರಿದೋಯ್ತು. ಆದ್ರೂ ಕೂಡ ಆ ರಾತ್ರಿ ಇಡೀ ನೋವನ್ನ ಸಹಿಸ್ಕೊಂಡು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಬೆಳಿಗ್ಗೆ ಅವಳ ಪುಣ್ಯಕ್ಕೆ ಪಕ್ಕದಲ್ಲೇ ಇದ್ದ ಗ್ರಾಮಸ್ಥರು ಅವಳನ್ನ ನೋಡಿ ಅವಳನ್ನ ಜಿಲ್ಲಾ ಆಸ್ಪತ್ರೆಗೆ ಸೇರಿಸ್ತಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಾತಾಡ್ಕೊಂತಿರ್ತಾರೆ, ಅಯ್ಯೋ ಅನಸ್ತೇಷಿಯನೇ ಇಲ್ಲ, ಹೀಗೆ ಅರುಣಿಮಾಗೆ ಟ್ರೀಟ್ಮೆಂಟ್ ಕೊಡೋದು ಅಂತ ಮಾತಾಡ್ಕೊಂತಿರ್ತಾರೆ. ಇದನ್ನ ಕೇಳಿಸ್ಕೊಂಡು ಅರುಣಿಮಾ ಡಾಕ್ಟರ್ನ ಕರೆದು, ಡಾಕ್ಟ್ರೆ ನಂಗೆ ಅನಸ್ತೇಷಿಯಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಟ್ರೀಟ್ಮೆಂಟ್ ಕೊಡಿ, ಇನ್ನ ಸ್ವಲ್ಪ ಹೊತ್ತು ಅನರ್ಥದಲ್ಲೇ ಇದ್ದೆ ಅನ್ಕೊಂತೀನಿ ಅಂತಾಳೆ. ಇದನ್ನ ಕೇಳಿಸ್ಕೊಂಡು ಡಾಕ್ಟರ್ ಕಣ್ಣಲ್ಲಿ ನೀರು ಬರುತ್ತೆ. ಏನಾದ್ರೂ ಮಾಡಿ ಅರುಣಿಮಾನ ಬದುಕುಳಿಸ್ಲೇಬೇಕು ಅಂತ ದೃಢ ಸಂಕಲ್ಪ ಮಾಡಿ ಅರುಣಿಮಾನ ಬದುಕುಳಿಸ್ತಾರೆ. ದಿನ ದಿನ ಕಳ್ದಂಗೆ ಅರುಣಿಮಾ ಆರೋಗ್ಯ ಕೂಡ ಚೇತರಿಸ್ಕೊಡುತ್ತೆ. ಮತ್ತೆ ಅವಳ ಫೋಟೋ, ವಿಡಿಯೋ ಎಲ್ಲ ಕೂಡ ಮೀಡಿಯಾ ಮುಂದೆ ಪ್ರಸಿದ್ಧ ಆಗಿತ್ತು. ಒಂದು ದಿನ ಅವಳು ಹಾಸ್ಪಿಟಲಲ್ಲಿ ನ್ಯೂಸ್ ಪೇಪರ್ ಓದ್ತಿದ್ದಂತ ಸಂದರ್ಭದಲ್ಲಿ ಅವಳಿಗೆ ಒಂದು ಸುಳ್ಳು ಸುದ್ದಿ ಕೇಳ್ಬಂತು. ಅದೇನಂದ್ರೆ ಅರುಣಿಮಾ ಟಿಕೆಟ್ ತಗೊಂಡ್ರೆ ಟ್ರೈನ್ ಹತ್ತಿರ್ತಾಳೆ, ಹೀಗಾಗಿ ಅವಳು ಬಚಾವ್ ಆಗೋಕ್ಕೋಸ್ಕರ ಟ್ರೈನಿಂದ ಆಚೆ ಹಾರಿರ್ತಾಳೆ ಎಂಬ ಸುಳ್ಳು ಸುದ್ದಿ ಕೇಳ್ಬಂತು. ಅದು ನ್ಯೂಸ್ ಪೇಪರ್ ಅಲ್ಲಿ ಬರ್ದಿತ್ತು. ಅರುಣಿಮಾಗೆ ತುಂಬಾನೇ ಬೇಸರ ಆಯ್ತು. ಮತ್ತೆ ಮನಸ್ಸಿನಲ್ಲಿ ಒಂದು ಛಲ ಹುಟ್ಟಿತು, ನಾನು ಯಾರು, ನಾನು ಏನು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ಲೇಬೇಕು ಅಂತ ಅವಳು ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಮತ್ತೆ ಒಂದು ಗುರಿ ಇಟ್ಕೊಂತಾಳೆ, ನಾನು ಮೌಂಟ್ ಎವರೆಸ್ಟ್ ಹತ್ತುತ್ತೀನಿ ಎಂಬ ಗುರಿನ ಇಟ್ಕೊಂತಾಳೆ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದ ಮಾನೇ ದಿನನೇ ಬಚೇಂದ್ರಿ ಪಾಲ್ನ ಭೇಟಿ ಆಗಿತ್ತನ್ನ ಎಲ್ಲ ಘಟನೆಗಳನ್ನ ವಿವರಿಸಿ ಅವಳ ಹತ್ರ ಸಹಾಯ ಕೇಳ್ಕೊಂತಾಳೆ. ತುಂಬಾನೇ ಗೋಗರ್ದು ಕೇಳ್ಕೊಂತಾಳೆ, ಪ್ಲೀಸ್ ನಂಗೆ ಮೌಂಟ್ ಎವರೆಸ್ಟ್ ಹತ್ತೋಕೆ ಸಹಾಯ ಮಾಡಿ ಅಂತ ತುಂಬಾನೇ ಗೋಗರ್ದು ಕೇಳ್ಕೊಂತಾಳೆ. ಬಚೇಂದ್ರಿ ಪಾಲ್ಗೆ ಅವಳ ಆತ್ಮವಿಶ್ವಾಸ ಇಷ್ಟ ಆಗಿ ಅವಳು ಒಪ್ಕೊಂತಾಳೆ. ಅವಳಿಗೆ ದುಡ್ಡಿನ ಕಾಸಿನ ಸಹಾಯ ಮತ್ತೆ ತರಬೇತಿಗಾರನ ನೇಮಕ ಮಾಡ್ತಾಳೆ. ಸಾಮಾನ್ಯವಾದ ಮನುಷ್ಯರು ಕೂಡ ಮೌಂಟ್ ಎವರೆಸ್ಟ್ ಹತ್ತದೆ ವಾಪಸ್ ಬರ್ತಾರೆ. ಆದ್ರೆ ಅರುಣಿಮಾ ಸಿನ್ಹಾ ತನ್ನ ಮನಸ್ಸಿನಲ್ಲೇ ಅಂದ್ಕೊಂತಾಳೆ, ನಾನು ಅಲ್ಲೇ ಸತ್ರು ಕೂಡ ಪರವಾಗಿಲ್ಲ, ನಾನು ಮೌಂಟ್ ಎವರೆಸ್ಟ್ ಹತ್ತುತ್ತೀನಿ ಅಂತ ತನ್ನ ಮನಸ್ಸಿನಲ್ಲೇ ಅನ್ಕೊಂತಾಳೆ. ಮತ್ತೆ ಕೊನೆಗೂ ಅವಳು ಮೌಂಟ್ ಎವರೆಸ್ಟ್ ಹತ್ತಾಳೆ. ಭಾರತದ ಪ್ರಥಮ ಅಂಗವಿಕಲ ಮೌಂಟ್ ಎವರೆಸ್ಟ್ ಹತ್ತಿದ ಪ್ರಥಮ ಅಂಗವಿಕಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರಳಾಗ್ತಾಳೆ. ನೋಡಿ ವೀಕ್ಷಕರೇ, ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಮನಸ್ಸಿದ್ರೆ ಮಾರ್ಗ ಎಂಬ ಸತ್ಯ ಈ ಕಥೆ ಮೂಲಕ ತಿಳಿದು ಬರುತ್ತೆ. ಕಠಿಣವಾದ ಪರಿಶ್ರಮ, ಗುರಿ ಮುಟ್ಟುವ ಛಲ, ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ ಇದ್ರೆ ನಾವು ಯಾರು ಏನೇನ್ ಬೇಕಾದ್ರೂ ಸಾಧಿಸಬಹುದು ಎಂಬುದು ಈ ಕಥೆ ನೀತಿ. ಈ ಕಥೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you next video. Till then be watching Inchara Story channel. Bye bye.